ಪುತ್ತೂರು ತಾಲೂಕಿನ ಅಕ್ರಮ ಸಕ್ರಮದಲ್ಲಿ ಭೂಮಿ ಪಡೆದವರಿದ್ದಾರೆ. ಸರ್ಕಾರದ ಮೂಲಕ ತಮಗೆ ದೊರೆತ ಭೂಮಿಗೆ ಸರ್ಕಾರಕ್ಕೆ ಕಟ್ಟಬೇಕಾದ ಎಲ್ಲ ಶುಲ್ಕ ಪಾವತಿಸಿದ ಬಳಿಕವೂ ಭೂಮಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಲು ಪುತ್ತೂರಿನ ಜನ ವರ್ಷಗಟ್ಟಲೆ ಸರ್ಕಾರಿ ಕಚೇರಿಗಳ ಕಡೆಗೆ ಅಲೆದಾಡಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿದ್ದಾರೆ. ದಾಖಲೆ ಸರಿಯಿಲ್ಲ ಎಂದು ಅಧಿಕಾರಿಗಳು ತಿರಸ್ಕರಿಸುವ ಫೈಲ್ಗಳ ದಾಖಲೆ ನೀಡಬೇಕಾದ ಕಚೇರಿಗಳಲ್ಲೇ ದಾಖಲೆ ಸಿಗದ ಹಿನ್ನೆಲೆಯಲ್ಲಿ ಜನ ಕಂದಾಯ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಹಲವು ವರ್ಷಗಳಿಂದ ತಮ್ಮ ಸ್ವಾಧೀನದಲ್ಲಿದ್ದ ಭೂಮಿಯನ್ನು ಸರ್ಕಾರದ ನೀತಿಯಂತೆ ತಮ್ಮ ಸುಪರ್ದಿಗೆ ಪಡೆದುಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕುಟುಂಬಗಳು ಆ ಭೂಮಿಯನ್ನು ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ಳಲು ಇನ್ನೆಷ್ಟು ವರ್ಷ ಕಾಯಬೇಕು ಎನ್ನುವ ಪ್ರಶ್ನೆಗೆ ಉತ್ತರವೇ ಸಿಕ್ಕಿಲ್ಲ. ಸರ್ಕಾರದ ಅಕ್ರಮ ಸಕ್ರಮ ಕಾನೂನಿನ ಪ್ರಕಾರ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಮಂಜೂರಾದ ಭೂಮಿಗೆ ಜೀವನ ಪೂರ್ತಿ ದಾಖಲೆಗಳಲ್ಲೇ ಹುಡುಕಾಡಬೇಕಾದ ಸ್ಥಿತಿ ಇಲ್ಲಿನ ಕುಟುಂಬಗಳದ್ದಾಗಿದೆ. ಅಕ್ರಮ ಸಕ್ರಮ ನಿಯಮದ ಪ್ರಕಾರ ತಮ್ಮ ಸ್ವಾಧೀನಕ್ಕೆ ಬಂದ ಭೂಮಿಯನ್ನು 2 ವರ್ಷಗಳ ಒಳಗಡೆ ಪ್ಲಾಟಿಂಗ್ ಮಾಡಿ ತಮ್ಮ ಹೆಸರಿನಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸಬೇಕಾಗಿದೆ. ಆದರೆ ಭೂಮಿ ಪ್ಲಾಟಿಂಗ್ಗೆ ಬೇಕಾದ ದಾಖಲೆಗಳನ್ನು ಸಿದ್ಧಪಡಿಸುವುದೇ ಪುತ್ತೂರಿನ ಜನಕ್ಕೆ ಸವಾಲಾಗಿ ಪರಿಣಮಿಸಿದೆ. ತಮ್ಮಲ್ಲಿದ್ದ ದಾಖಲೆಗಳನ್ನು ಸರ್ವೆ ಇಲಾಖೆಗೆ ಸಲ್ಲಿಸಿದ ಸಂದರ್ಭದಲ್ಲಿ ದಾಖಲೆಗಳು ಸರಿಯಿಲ್ಲ ಎನ್ನುವ ಉತ್ತರ ನೀಡಿ ಫೈಲ್ಗಳನ್ನು ತಿರಸ್ಕರಿಸಲಾಗುತ್ತಿದೆ. ಸರ್ವೆ ಇಲಾಖೆ ಕೇಳಿದ ದಾಖಲೆಗಳನ್ನು ಪಡೆಯಲು ಕಂದಾಯ ಇಲಾಖೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ, ಅಭಿಲೇಖಾಲಯ, ಎನ್ಸಿಆರ್ ಕಚೇರಿಗಳಿಗೆ ಅರ್ಜಿ ಸಲ್ಲಿಸಿದರೆ ದಾಖಲೆಗಳು ಸಿಗಲು ವರ್ಷಗಟ್ಟಲೆ ಕಾಯಬೇಕಾದ ಸ್ಥಿತಿಯಿದೆ. ಅಲ್ಲದೆ ತಮ್ಮ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಗಡಿ ನಕ್ಷೆ, ಎಫ್ಎಂಬಿ, ಪಕ್ಕಾ ನಕಲು, ಗ್ರಾಮ ನಕ್ಷೆ ಮೊದಲಾದ ದಾಖಲೆಗಳು ಕೆಲವು ಸಂದರ್ಭಗಳಲ್ಲಿ ಸರಕಾರಿ ಕಚೇರಿಯಲ್ಲೇ ಇಲ್ಲದೆ ದಿಕ್ಕು ತೋಚದಂತಹ ಹಲವಾರು ವರ್ಷಾನುಗಟ್ಟಲೆ ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕಾದ ಸ್ಥಿತಿಯಲ್ಲಿದ್ದಾರೆ. ಈ ಫೈಲ್ 1 ಫೈಲ್ 3 ವರ್ಷ ಇತ್ತು. 3 ವರ್ಷದಿಂದ ಬರ್ತಾ ಇದೆ. ಒಂದು ಅದು ಇದು ಪ್ಲಾಟಿಂಗ್ ಇದು 1 to 5 ಅಕ್ರಮ ಸಕ್ರಮ. ಅದೀಗ 2 ವರ್ಷದಲ್ಲಿ ಮಾಡಬೇಕಂತ ಉಂಟಲ್ಲ, ಯಾವುದು 2 ವರ್ಷದಲ್ಲಿ ಪ್ಲಾಟಿಂಗ್ ಆಗಬೇಕಂತ ಉಂಟಲ್ಲ, ಇನ್ನೊಂದು ಆಗಿಲ್ಲ? ಇಲ್ಲ, ಆಗಿಲ್ಲ. 2 ವರ್ಷ ಕಲಿಯಿತು ನಮಗೂ. ಏನಿರ್ತದೆ ಡಾಕ್ಯುಮೆಂಟ್ಸು, ಏನೇನೋ ಡಾಕ್ಯುಮೆಂಟ್ಸು ಕೇಳಿ ಕೊರಿ ಹಾಕಿ ಇದಾಕಿ ರಿಟರ್ನ್ ಕಳಿಸ್ತಾರೆ. ಕೆಳಗಿಂದ ಮೇಲಿಂದ ಕೆಳಗೆ ಕಳಿಸ್ತಾರೆ, ಕೆಳಗಿಂದ ಮೇಲೆ ಕಳಿಸಿ ಮೇಲಿಂದ ಕೆಳಗೆ ಹೋಗಿ ಇದೇ ಸಾಕು ಆಗಿದೆ. ನನಗೆ ರಿಕಾರ್ಡ್ ರೂಮಲ್ಲಿ ಹೋದರೆ ರಿಕಾರ್ಡು ಸಿಕ್ಕುವುದಿಲ್ಲ. ಯಾವುದು ತಿಂಗಳಗಟ್ಟಲೆ ನಮಗೆ ಒಂದು ಕಾಪಿ ತೆಗಿಲಿಕ್ಕೆ ಆಗೋದಿಲ್ಲ. ಅಂಥ 100 ಡಾಕ್ಯುಮೆಂಟ್ಸ್ ಕೇಳಿದರೆ ನಾವು ಎಲ್ಲಿ ನೋಡ್ತೀವಿ? ಡಾಕ್ಯುಮೆಂಟ್ಸೇ ಸರಿ ಇರುವುದಿಲ್ಲ, ಡಾಕ್ಯುಮೆಂಟ್ಸೇ ಸಿಕ್ಕುವುದಿಲ್ಲ, ಯಾವುದೂ ಸಿಕ್ಕುವುದಿಲ್ಲ. ಎಲ್ಲ ಅಕ್ರಮ ಸಕ್ರಮ ಕಾನೂನಿನಡಿ ದೊಡ್ಡ ವಿಸ್ತೀರ್ಣದ ಭೂಮಿಯನ್ನು ಪಡೆದುಕೊಂಡವರಿಗೆ ಈ ವ್ಯವಸ್ಥೆಯಿಂದ ಯಾವುದೇ ತೊಂದರೆಯಾಗಿಲ್ಲವಾದರೂ ಇಲ್ಲಿ ಸಮಸ್ಯೆಗೆ ಸಿಲುಕಿರುವವರು ಸಣ್ಣ ವಿಸ್ತೀರ್ಣದ ಭೂಮಿಯನ್ನು ಪಡೆದು ಸ್ವಂತ ಮನೆಯನ್ನು ಕಟ್ಟಬೇಕೆಂದು ಕನಸು ಹೊತ್ತವರಾಗಿದ್ದಾರೆ. ಇದ್ದ ಹಣವನ್ನು ಅಕ್ರಮ ಸಕ್ರಮದ ಮೂಲಕ ಪಡೆದ ಭೂಮಿಗೆ ಸರಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನು ಕಟ್ಟಿ ಬ್ಯಾಂಕ್ ಸಾಲ ಪಡೆದು ಮನೆ ಕಟ್ಟಬೇಕು ಎಂದು ಯೋಜನೆ ಹಾಕಿಕೊಂಡ ಸಾವಿರಾರು ಕುಟುಂಬಗಳ ಸ್ಥಿತಿ ಈ ವ್ಯವಸ್ಥೆಯಿಂದಾಗಿ ಡೋಲಾಯಮಾನವಾಗಿದೆ. ಬ್ಯಾಂಕ್ ಸಾಲ ಪಡೆಯಲು ಭೂಮಿಯ ಪ್ಲಾಟಿಂಗ್ ಮಾಡುವುದು ಅನಿವಾರ್ಯವಾಗಿದ್ದು, ಪ್ಲಾಟಿಂಗ್ ಕೆಲಸವೇ ಆಗದ ಹಿನ್ನೆಲೆಯಲ್ಲಿ ಬಡ ಜನರು ತತ್ತರಿಸುವಂತೆ ಪರಿಸ್ಥಿತಿ ಇದೆ. ಪುತ್ತೂರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಕೇವಲ ಸಹಿಗಾಗಿ ಜಿಲ್ಲಾ ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಗೆ ಕಳುಹಿಸಿದ ಫೈಲ್ಗಳು ಕಚೇರಿಯಲ್ಲಿಯೇ ಕೊಳೆಯುತ್ತಿದೆ ಎನ್ನುವ ಆರೋಪವೂ ಕೇಳಿಬರುತ್ತಿದೆ. ಈ ಶಕ್ತಿಸೌಧದಲ್ಲಿ ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ, ಸಬ್ ರಿಜಿಸ್ಟ್ರ್ ಆಫೀಸು, ಟ್ರೆಸರಿ ಇನ್ನಿತರ ಇಲಾಖೆಗಳೆಲ್ಲವೇ. ಆದರೆ ಇಲ್ಲಿ ಸರ್ವೆ ಆಫೀಸ್ನಲ್ಲಿ ಯಾವುದೇ ಸಾರ್ವಜನಿಕರ ಕೆಲಸಗಳು ಯಾವುದೇ ಕ್ರಮಬದ್ಧವಾಗಿ ಆಗೋದಿಲ್ಲ. ಕ್ರಮಬದ್ಧವಾಗಿ ನಾವು 2,000 ರೂಪಾಯಿ ಕಟ್ಟಿ ಲೆವೆನಿಗೆ ಅರ್ಜಿ ಹಾಕಿ, ಆ ಲೆವೆನಿ ಅರ್ಜಿ ಹಾಕಿದ ಬಳಿಕ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತೇಳಿ ಅರ್ಜಿಯನ್ನು RRT ಎಂಬುದು ಕಳಿಸ್ತಾರೆ. RRT ಕಳಿಸಿ ಅಲ್ಲಿ ಗ್ರಾಮದಲ್ಲಿ ಗ್ರಾಮ ಕರಣಿಗನಲ್ಲೇ ಅರ್ಜಿ ಬಾಕಿ ಆಗಿರ್ತದೆ. ಅದರ ಪ್ರಕ್ರಿಯೆ ಇಲ್ಲ. ಅದು ನಾವು ಲೆವೆನಿಗೆ ಹಣ ಕಟ್ಟಿ 1 ತಿಂಗಳೊಳಗೆ ಅಳತೆ ಆಗಿ ಅವನಿಗೆ ಸಮರ್ಪಕವಾದ ದಾಖಲೆಯಾದ ಪಹಣಿ ಪತ್ರ ಮತ್ತು ಲೆವೆನಿ ನಕ್ಷೆ ನೀಡಬೇಕೆಂಬ ಕಾಯ್ದೆಯಲ್ಲಿದೆ. ಆದರೆ ಎಂಥದ್ದು ಯಾವುದೇ ಈವರೆಗೆ ಈ ಕಚೇರಿಯಲ್ಲಿ ಆದದ್ದಂಥದ್ದಿಲ್ಲ. ಒಂದು
ಎರಡನೇದು ಅಕ್ರಮ ಸಕ್ರಮದಡಿ ಮಂಜೂರಾತಿಯಾದ ಜಮೀನಿಗೆ ಮಂಜೂರಾತಿಯಾದ 2 ವರ್ಷದಲ್ಲಿ ನಮ್ಮಲ್ಲಿ ಮಂಜೂರಾತಿ ಸಮಯದಲ್ಲಿ ಸಾಡಿ ಶುಲ್ಕ ಪ್ಲಾಟಿಂಗ್ ಶುಲ್ಕವನ್ನು ಪಡ್ಕೊಂಡ್ರೂ ಕೂಡ 2 ವರ್ಷ ಅಲ್ಲ 15 ಅಲ್ಲ 25 ವರ್ಷ ಆದರೂ ಕೂಡ ಈವರೆಗೂ ನಮ್ಮಲ್ಲಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿಯಾದ ಜಮೀನು ಪ್ಲಾಟಿಂಗ್ ಆಗೋದಿಲ್ಲ. ಒಂದೊಂದು ADLR ಒಂದೊಂದು DDLR ಬಂದಂತೆ ಒಂದೊಂದು ಕಾನೂನುಗಳನ್ನು ಮಾಡ್ತಾರೆ. ಸರ್ಕಾರದ ಕಾನೂನನ್ನು ಯಾವುದೇ ಪರಿಪಾಲಿಸುವುದಿಲ್ಲ. ಪ್ರತಿ ತಾಲೂಕು ಕೇಂದ್ರಕ್ಕೆ ಜಿಲ್ಲಾ ಭೂ ದಾಖಲೆಗಳ ನಿರ್ದೇಶಕ ವಾರದಲ್ಲಿ 1 ದಿನ ಭೇಟಿ ನೀಡಿ ಇಂತಹ ಫೈಲ್ಗಳಿಗೆ ಸಹಿ ಹಾಕಿ ಸಕ್ರಮಗೊಳಿಸಬೇಕು ಎನ್ನುವ ನಿಯಮವಿದ್ದರೂ ಪುತ್ತೂರು ತಾಲೂಕು ಕಚೇರಿಗೆ ಬರುವ ಈ ಅಧಿಕಾರಿ ಕಳೆದ 1 ವರ್ಷದಿಂದ ಯಾವುದೇ ಕಡತಗಳಿಗೂ ಸಹಿ ಹಾಕಿಲ್ಲ ಎನ್ನುವ ದೂರುಗಳು ಇವೆ. ಅನಿಶ್ ಕುಮಾರ್, V4 ನ್ಯೂಸ್, ಪುತ್ತೂರು.